ಐಸಿಸ್ ಉಗ್ರರ ಜಾಡು ಹಿಡಿದು ಎನ್ಐಎ ನಡೆಸ್ತಾ ಇರುವಂತಹ ದಾಳಿಗಳು ರಾಜ್ಯದಲ್ಲಿ ಮುಂದುವರೆದಿದ್ದು ಐಸಿಸ್ ಉಗ್ರ ಸಂಘಟನೆಯೊಂದಿಗೆ ಸಂಪರ್ಕ ಹೊಂದಿರುವ ಶಂಕೆ ಹಿನ್ನೆಲೆ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಮೂವರನ್ನ ವಶಕ್ಕೆ ಪಡೆದುಕೊಂಡಿದೆ. ಇಂದು ಮುಂಜಾನೆ ಭಟ್ಕಳದ ಉಮರ್ ಸ್ಟ್ರೀಟ್ ತೆಂಗಿನ ಗುಂಡಿ ಹಾಗೂ ಸಾಗರ್ ರಸ್ತೆಯಲ್ಲಿನ ಮನೆಗಳ ಮೇಲೆ ಖಚಿತ ಮಾಹಿತಿ ಮೇಲೆ ಸ್ಥಳೀಯ ಪೊಲೀಸರ ನೆರವಿನೊಂದಿಗೆ ಎನ್ಐಎ ಅಧಿಕಾರಿಗಳು ದಾಳಿ ನಡೆಸಿದ್ರು. ಉಗ್ರ ಸಂಘಟನೆಯೊಂದಿಗೆ ಸಂಪರ್ಕ ಹೊಂದಿರುವ ಆರೋಪ ಹಿನ್ನೆಲೆ ಈ ದಾಳಿ ನಡೆದಿದ್ದು ಸ್ಥಳೀಯರಾದ ಅಮೀನ್ ಜುವೇಬ್ ಜವಾಬ್ ಹಾಗೂ ದುಬೈನಲ್ಲಿ ಬಂಧನಕ್ಕೀಡಾದ ಶಂಕಿತ ಉಗ್ರನ ಸಹೋದರನ ಓರ್ವನನ್ನ ರಾಷ್ಟ್ರೀಯ ಭದ್ರತಾ ದಳ ವಶಕ್ಕೆ ಪಡೆದಿದೆ ಎಂದು ತಿಳಿದು ಬಂದಿದೆ. ಈಗಾಗಲೇ ಮಂಗಳೂರಿನ ಉಳ್ಳಾಲ ಮಾಜಿ ಸಚಿವ ಬಿಎಂ ಇದಿನಬ್ಬ ಅವರ ಪುತ್ರನ ನಿವಾಸದ ಮೇಲೂ ಕೂಡ ಎನ್ಐಎ ಅಧಿಕಾರಿಗಳು ದಾಳಿ ನಡೆಸಿ ಓರ್ವರನ್ನ ಬಂಧಿಸಿದ್ದರು. ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ಈ ದಾಳಿಯಲ್ಲಿ ಐಸಿಸ್ ಉಗ್ರರೊಂದಿಗೆ ನಂಟು ಹೊಂದಿದ್ದ ಶಂಕೆಯ ಹಿನ್ನೆಲೆ ಮೂವರನ್ನ ಎನ್ಐಎ ಅಧಿಕಾರಿಗಳು ವಶಕ್ಕೆ ಪಡೆದಿರುವುದಾಗಿ ತಿಳಿದು ಬಂದಿದೆ.